ಮಂಗಳೂರಿನ ಬಿಎನ್ಐ ಇನ್ಸ್ಪೈರ್ ಚಾಪ್ಟರ್ನ ವಾರದ ಸಾಪ್ತಾಹಿಕ ಸಭೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಿದ್ಧಿ ಪಡೆದ ಯೂಟ್ಯೂಬರ್ ಬಟನ್ ಭಟ್ ಸಹೋದರರು ಭಾಗವಹಿಸಿ ಇನ್ನಷ್ಟು ಮೆರುಗನ್ನ ನೀಡಿದರು. ಮಂಗಳೂರಿನಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಉದ್ಯಮಿಗಳಿಗಾಗಿ ಬಿಎನ್ಐ ಇನ್ಸ್ಪೈರ್ ಚಾಪ್ಟರ್ ಕಾರ್ಯಾಚರಿಸುತ್ತಿದ್ದು, ತಮ್ಮ ಸಂಸ್ಥೆ ಅಥವಾ ಉದ್ಯಮಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಪ್ರತಿ ವಾರವೂ ವಿಶೇಷ ಸಭೆಗಳನ್ನು ನಡೆಸಿ ಚರ್ಚಿಸಲಾಗುತ್ತಿದೆ. ಈ ವಾರದ ಸಭೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಿದ್ಧಿ ಪಡೆದ ಯೂಟ್ಯೂಬರ್ ಬಟನ್ ಭಟ್ ಸಹೋದರರಾದ ಸುದರ್ಶನ್ ಭಟ್ ಮತ್ತು ಮನೋಹರ್ ಭಟ್ ಅವರು ಆಗಮಿಸಿದ್ರು. ಅವರನ್ನ ಬಿಎನ್ಐನ ಸದಸ್ಯರಾದ ಗಣೇಶ್ ಉಡುಪ ಅವರು ಆಹ್ವಾನಿಸಿದ್ರು. ಬಟನ್ ಭಟ್ ಸಹೋದರರಿಗೆ ಬಿಎನ್ಐ ಇನ್ಸ್ಪೈರ್ ಚಾಪ್ಟರ್ನ ಸದಸ್ಯರುಗಳು ಆತ್ಮೀಯವಾಗಿ ಸ್ವಾಗತವನ್ನ ಕೋರಿದ್ರು. ಇದೇ ವೇಳೆ ಮಾತನಾಡಿದ ಸುದರ್ಶನ್ ಭಟ್ ಅವರು 2020ರಲ್ಲಿ ಯೂಟ್ಯೂಬ್ನಲ್ಲಿ ಕಂಟೆಂಟ್ ಕ್ರಿಯೇಟ್ ಆರಂಭಿಸಿದ್ದೇವೆ. ಈಗಾಗಲೇ ನಮ್ಮ ಕಂಟೆಂಟ್ಗಳಿಗೆ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಎಂದ ಅವರು ತಮ್ಮ ಯೂಟ್ಯೂಬ್ ಬೆಳೆದು ಬಂದ ಹಾದಿಯ ಬಗೆಗೆ ವಿವರಿಸಿದರು. ಕೂಡ ಗಣೇಶ್ ಉಡುಪ ಸರ್ಗೆ ಕೂಡ ತುಂಬಾ ಥ್ಯಾಂಕ್ ಹೇಳಬೇಕು, ನಮ್ಮ ಮನೆಯಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ಕೂಡ. ನನ್ನ ಹೆಸರು ಸುದರ್ಶನ್ ಭಟ್ ರೆಡ್ಡಿ, ನಾನು ಮತ್ತು ನನ್ನ ತಮ್ಮ ಮನೋಹರ್ ಭಟ್ ರೆಡ್ಡಿ ಇಬ್ಬರು ಸೇರಿಕೊಂಡು ಬಟನ್ ಭಟ್ ಅಂತ ಹೇಳುವಂತಹ ಒಂದು ಚಾನೆಲ್, ಯೂಟ್ಯೂಬ್ ಚಾನೆಲ್, ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ. ಮೂರು ಕೂಡ ಹೆಚ್ಚಿನ ನೋಡಿದ್ದೀರಿ ಅಂತ ಹೇಳಿ ಹಾಗೆಲ್ಲ ತುಂಬ ಜನ ನಮಗೆ ಧನ್ಯವಾದ ಕೂಡ ತಿಳಿಸಿದ್ದೀರಿ ಬಂದೋದಕ್ಕೆ ಕೂಡ. ಹಾಗೆ ಬಟನ್ ಭಟ್ ಅಂತ ಹೇಳುವಂತಹ ಚಾನೆಲ್ 2020ರಲ್ಲಿ ಸ್ಟಾರ್ಟ್ ಆಯಿತು, ಕೋವಿಡ್ ಟೈಮಲ್ಲಿ. ಎಲ್ಲರಿಗೂ ಕೂಡ ಅಂದರೆ ಪ್ರೀಶಿಯಸ್ ಟೈಮ್ ಅಂದರೆ ಸಿಕ್ಕಿದ್ದು ಅದೇ ಟೈಮಲ್ಲಿ ಕೂಡ. ಹಾಗೆ 2020ರಲ್ಲಿ ಸ್ಟಾರ್ಟ್ ಆದ ಇವತ್ತೀಗ 5 ವರ್ಷ ತುಂಬಿದೆ ನಮ್ಮ ಚಾನೆಲ್ಗೆ. ಹಾಗೆ ನಮ್ಮ ಚಾನೆಲ್ ಅಂದರೆ ಯೂಟ್ಯೂಬ್ ಚಾನೆಲಲ್ಲಿ 1.7 ಮಿಲಿಯನ್ ವರೆಗೆ ಸಬ್ಸ್ಕ್ರೈಬರ್ಸ್ ಇದೆ. ಹಾಗೆ ಫೇಸ್ಬುಕ್ಕಲ್ಲಿ ಅರೌಂಡ್ 6 ಲ್ಯಾಕ್ಸ್ ಫಾಲೋವರ್ಸ್, ಹಾಗೆ ಇನ್ಸ್ಟಾಗ್ರಾಮಲ್ಲಿ 5 ಲ್ಯಾಕ್ ಫಾಲೋವರ್ಸ್ ಇದ್ದಾರೆ. ಮೋರ್ ದೆನ್ ಮಿಲಿಯನ್ ವ್ಯೂಸ್ ಕೂಡ ನಮಗೆ ಸಿಗ್ತಾ ಇದೆ. ಜೊತೆಗೆ ನಾವು ಅಂದರೆ ಈಗ ವಿದ್ಯಾ ಕಫೆ ಅವರು ಹೇಳಿದ ರೀತಿಯಲ್ಲಿ ನಾವು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಕೂಡ ನಾವು ಮಾಡ್ತಾ ಇದ್ದೇವೆ. ಕೆಲವು ಅಂದರೆ ನಮ್ಮ ಕಂಟೆಂಟ್ ರಿಲೇಟೆಡ್ ಇರುವಂತಹ ಏನಾದರೂ ಬ್ರ್ಯಾಂಡ್ಸ್ ಇದೆ, ಅದೇ ನಾವು ಅವರಿಗೆ ಕೂಡ ಸಪೋರ್ಟ್ ಮಾಡ್ತೇವೆ. ನಮಗೆ ಕೂಡ ಅಂದರೆ ನಾವೀಗ ವಿದ್ಯಾ ಕಾಫಿ ಅವರು ಮಾಡಿದಿರುತ್ತೆ, ಸತ್ವಮ್ ಅಂತ ಹೇಳುವಂಥ ಬ್ರ್ಯಾಂಡ್, ಕೊಕೊನಟ್ ಆಯಿಲ್ ಬ್ರ್ಯಾಂಡ್ ಇತ್ತು. ಹಾಗೆ ಆ ಥರ ಬ್ರ್ಯಾಂಡ್ಗಳಿಗೆ ನಾವು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಕೂಡ ಮಾಡಿದ್ದೇವೆ. ಹಾಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಕೂಡ ನಾವು ನಮ್ಮ ಚಾನಲಲ್ಲಿ ಅಂದರೆ ಕಿಚನ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಆ ಥರದ್ದು ಕೂಡ ನಾವು ನಮ್ಮ ಚಾನಲ್ನಲ್ಲಿ ನಾವು ಪ್ರಮೋಟ್ ಮಾಡಿದ್ದೇವೆ. ನಮ್ಮದಂದರೆ 5 ಇಯರ್ಸಿಂದ ನಾವು ಅಂದರೆ ಲೋಕಲ್ ಅಡುಗೆಗಳು ಅಂದರೆ ನಮ್ಮ ಊರಿನ ಅಡುಗೆಗಳು, ಈ ಥರದ ಹಳ್ಳಿಯ ವೈಬನ್ನು ನಾವು ವರ್ಲ್ಡ್ ವೈಡ್ ನಾವು ಪರಿಚಯ ಮಾಡಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಬಿಎನ್ಐ ಇನ್ಸ್ಪೈರ್ ಚಾಪ್ಟರ್ನ ಅಧ್ಯಕ್ಷರಾದ ಕಿರಣ್ ಶ್ಯಾಮ್, ಉಪಾಧ್ಯಕ್ಷರಾದ ಪದ್ಮನಾಭ ನಾಯಕ್, ಕಾರ್ಯದರ್ಶಿ ಸುಜಿತ್ ಭಂಡಾರಿ ಉಪಸ್ಥಿತರಿದ್ದರು ಹಾಗೂ ಬಿಎನ್ಐನ ಸದಸ್ಯರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.